ಅಂದದ ಗಣಪ ಕಾರ್ಯಕ್ರಮದ ಪ್ರಾಯೋಜಕರು ಕೇನ್ ಪ್ರಾಪರ್ಟೀಸ್, ಉಲ್ಲಾಸ್ ಐಸ್ ಕ್ರೀಮ್, ಇಂಡಸ್ ಕೇರ್ ಇಕ್ವಿಪ್ಮೆಂಟ್ಸ್, ಕೂಳೂರ್, ಮ್ಯಾಂಗ್ಳೂರ್. ANG 7 ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ದೇವಿನಗರ ಪದವಿನಂಗಡಿ. ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು ವಂದೇ ಓಂಕಾರ. ಪ್ರಥಮ ವಂದಿತ ಆದಿ ಪೂಜಿತನಾದ ಈ ಗಣಪ ಶ್ರೀ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ದೇವಿನಗರ ಪದವಿನಂಗಡಿಯದ್ದು. ಈ ವರ್ಷ ಗೌರಿಪುತ್ರನಿಗೆ ಸಾರ್ವಜನಿಕರ ಸಮ್ಮುಖದಲ್ಲಿ 18ನೇ ವರ್ಷದ ಅದ್ಧೂರಿ ಹಾಗೂ ವಿಜೃಂಭಣೆಯ ಉತ್ಸವ. ಭಕ್ತರು ಕಾಣಿಕೆಯಾಗಿ ಕೊಟ್ಟಿರುವ ಬೆಳ್ಳಿ ಬಂಗಾರಗಳ ಆಭರಣಗಳನ್ನು ತೊಟ್ಟು ಶೋಭಿಸುತ್ತಿರುವ ಶ್ರೀ ಗಣಪನಿಗೆ 10 ಹಲವಾರು ಬಗೆಯ ಪೂಜೆ ಯಾಗಾದಿಗಳು ಪ್ರತಿ ವರ್ಷವೂ ಸಲ್ಲಿಕೆಯಾಗುತ್ತದೆ. ಗಣಪತಿ ಗೋಕರ್ಣ ಗಣಪತಿ ಶರಣು ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ವತಿಯಿಂದ 18ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವದ ಈ ಒಂದು ಸಂಭ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಇವತ್ತು ಬೆಳಗ್ಗೆ 8 ಗಂಟೆಗೆ ಪ್ರತಿಷ್ಠಾಪನಾ ಪೂಜೆ ಆದ ನಂತರ ಬೇರೆ ಬೇರೆ ಸ್ಪರ್ಧೆಗಳಲ್ಲಿ ಮಕ್ಕಳು ಭಾಗವಹಿಸಿದರು. ಮಧ್ಯಾಹ್ನ ಮಹಾಪೂಜೆಯ ಬಳಿಕ ಸ್ಪರ್ಧೆಗಳಲ್ಲಿ ವಿಜೇತರ ಕಾರ್ಯಕ್ರಮ ಈಗ ವೇದಿಕೆಯಲ್ಲಿ ತಾವೆಲ್ಲರೂ ನೋಡಿದ್ದೀರಾ. ಮಧ್ಯಾಹ್ನ ಬೃಹತ್ ಅನ್ನ ಸಂತರ್ಪಣೆ, ಸುಮಾರು 1200 ಜನ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನು ಮಾಡಿದೆ. ಸಂಜೆ 5:30ಕ್ಕೆ ಸರಿಯಾಗಿ ವಂದೇ ಮಾತರಂ ಹಾಗೂ ವಿಸರ್ಜನಾ ಪೂಜೆ ಜರುಗಿದೆ. ಕಾವೂರು ಶ್ರೀ ಮಹಾಲಿಂಗೇಶ್ವರ ದೇವರ ಪವಿತ್ರ ತೀರ್ಥದ ಕೆರೆಯಲ್ಲಿ ಶ್ರೀ ಗಣೇಶನ ವಿಸರ್ಜನೆ ನಡೆಯಲಿದೆ. ನೀನಲ್ಲದೆನಗಾರು ಸಖರಿಲ್ಲವೋ, ಬಾಂಧವರಿಲ್ಲವೋ, ಕಾಯುವವರಿಲ್ಲವೋ. 2 ದಿನಗಳ ಕಾಲ ನಡೆಯುವ ಉತ್ಸವದಲ್ಲಿ 18ನೇ ವರ್ಷದ ಗಣೇಶೋತ್ಸವದ ಅಂಗವಾಗಿ ಹಲವಾರು ಸ್ಪರ್ಧೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಭಾ ಕಾರ್ಯಕ್ರಮಗಳು ಜರುಗಿದವು. ಸಂಜೆ ಮಹಾಪೂಜೆ, ಪ್ರಸಾದ ವಿತರಣೆ ಬಳಿಕ ಭಜನೆ, ಬ್ಯಾಂಡ್ ವಾದ್ಯಗಳೊಂದಿಗೆ ಶ್ರೀ ಸಿದ್ಧಿ ವಿನಾಯಕ ದೇವರ ಭವ್ಯ ಶೋಭಾಯಾತ್ರೆ ನಡೆದು ಶ್ರೀ ಗಣಪನ ವಿಗ್ರಹವನ್ನ ಜಲಸ್ತಂಭನಗೊಳಿಸಲಾಯಿತು. ವಿನಾಯಕ ಮಂಗಳವರ ಶರಣು. ANG 8 ಶ್ರೀ ಗಣೇಶೋತ್ಸವ ಮಂಗಳೂರು ಡೇರಿ, ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು. ಪಾರ್ವತಿ ತಪಸ್ಸಿನ ಪುಣ್ಯ ಫಲ ಗಣಪತಿ ಎಂಬ ಮಹಾಬಲ. ಪಾರ್ವತಿ ತಪಸ್ಸಿನ ಪುಣ್ಯ ಫಲ ಗಣಪತಿ ಎಂಬ ಮಹಾಬಲ. ಎಲ್ಲ ಬಲ್ಲ ಈ ವಲ್ಲಭನು ವೀರಾಗ್ರಣಿಗಳ ವೀರನು. ಪಾರ್ವತಿ ತಪಸ್ಸಿನ ಪುಣ್ಯ ಫಲ ಗಣಪತಿ
ಗಣಪತಿ ಮಂಗಳೂರು ಡೇರಿ, ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ ಮಂಗಳೂರು ನಿಯಮಿತ ಇದರ ವತಿಯಿಂದ 29ನೇ ವರ್ಷದ ಶ್ರೀ ಗಣೇಶೋತ್ಸವ ವಕ್ರತುಂಡ ಗೌರಿಪುತ್ರ ವಿಘ್ನ ವಿನಾಯಕ ಲಂಬೋದರನಿಗೆ ಇಲ್ಲಿ 3 ದಿನಗಳ ಕಾಲ ಪೂಜೆ ಪುನಸ್ಕಾರಗಳು ಸಲ್ಲಿಕೆಯಾದವು. ನಮ್ಮ ಈ ಮಂಗಳೂರು ಏರಿಯಾ ಗಣೇಶೋತ್ಸವ ಇದು 29ನೇ ವರ್ಷವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇದು 3 ದಿವಸದ ವಿಜೃಂಭಣೆ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಡಳಿತ ಮಂಡಳಿ ಮತ್ತು ನಮ್ಮ ವ್ಯವಸ್ಥಾಪನಾ ನಿರ್ದೇಶಕರು ತುಂಬ ಸಹಕಾರವನ್ನು ನೀಡ್ತಾ ಇದ್ದಾರೆ. ನೌಕರರಿಂದ ಸಹಕಾರ ಮತ್ತು ಗುತ್ತಿಗೆದಾರರು, ಇಲ್ಲಿಯ ಸಂಬಂಧಪಟ್ಟ ಪೂರೈಕೆದಾರರೆಲ್ಲ ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಇಲ್ಲಿ 2 ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ. 3ನೇ ದಿವಸ ನಮ್ಮದು ಮೆರವಣಿಗೆ ಹೋಗ್ತದೆ. ಇಲ್ಲಿಂದ ನಂತೂರು ತನಕ ಹೋಗಿ ನಂತೂರಿಂದ ಕೂಡೂರು ನದಿಯಲ್ಲಿ ವಿಸರ್ಜನೆಯನ್ನು ಮಾಡ್ತಾ ಇದ್ದೇವೆ. ಅನುದಿನ ಮೋದಕ ಹಸ್ತದ ಮೂಷಿಕ ವಾಹನ ಮೋದವ ತರುವನು ಅನುದಿನ. ಚೌತಿಯ ಗಣಪನ ನೆನೆದ ತಕ್ಷಣ ಧನ್ಯವಾಗುವುದು ಜೀವನ. ಪಾರ್ವತಿ ತಪಸ್ಸಿನ ಪುಣ್ಯ ಫಲ ಗಣಪತಿ ಎಂಬ ಮಹಾಬಲ. ಎಲ್ಲ ಬಲ್ಲ ಈ ಬಲ್ಲಭನು ವೀರಾಗ್ರಣಿಗಳ ಗಣಹೋಮ, ಮಹಾಪೂಜೆ, ಮಹಾಮಂಗಳಾರತಿ ಸೇರಿದಂತೆ 10 ಹಲವಾರು ಬಗೆಯ ಸೇವೆಗಳು ಶ್ರೀದೇವರಿಗೆ ಇಲ್ಲಿ ಸಲ್ಲಿಕೆಯಾಗುತ್ತದೆ. ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರತಿನಿತ್ಯವೂ ಇಲ್ಲಿ ನಡೆಯುತ್ತಿತ್ತು. ಉತ್ಸವದ ಕೊನೆಯ ದಿನ ಶ್ರೀದೇವರಿಗೆ ಭವ್ಯ ಅಲಂಕಾರದೊಂದಿಗೆ ಶ್ರೀ ಮಹಾಗಣಪತಿಯ ವೈಭವಪೂರ್ಣ ಶೋಭಾಯಾತ್ರೆ ಕುಲಶೇಖರದಲ್ಲಿರುವ ಮಂಗಳೂರು ಡೇರಿಯ ಆವರಣದಿಂದ ಹೊರಟು ಕೂಳೂರಿನಲ್ಲಿ ವಿಸರ್ಜಿಸಲ್ಪಡುತ್ತದೆ. ಗೌರಿಯ ಜೊತೆಯಲ್ಲಿ ಬರುವ ಗಣಪತಿ ತಾಯಿಯ ಮೇಲೆ ಇವನಿಗೆ ಪ್ರೀತಿ. ಗೌರಿಯ ಜೊತೆಯಲ್ಲಿ ಬರುವ ಗಣಪತಿ ತಾಯಿಯ ಮೇಲೆ ಇವನಿಗೆ ಪ್ರೀತಿ. ನೀಡುವ ಜನರಿಗೆ ನಿರ್ಮಲ ಭಕ್ತಿ ಇವನೇ ತರುವನು ಶಾಶ್ವತ ಕೀರ್ತಿ. ಪಾರ್ವತಿ ತಪಸ್ಸಿನ ಪುಣ್ಯ. ANG 9 ಹಿಂದೂ ಸೇವಾ ಸಮಿತಿ ಟ್ರಸ್ಟ್ 46ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಕುಲಶೇಖರ ಮಂಗಳೂರು. ಆಡಿ ಕುಣಿದನು ಆವೇಶದಿಂದ ಗಣೇಶ. ಆಡಿ ಕುಣಿದನು ಆವೇಶದಿಂದ ಗಣೇಶ. ನಟರಾಜ ನೋಡುತ್ತ ಭಲೆ ಭಲೆ ಎಂದುದು ವಿಶೇಷ. ನವರಸ ಭರಿತ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ತೊಂದರೆಯನ್ನ ನೀಗಿಸುವ ಏಕದಂತ ಲಂಬೋದರ ಮಹಾಕಾಯನಾದ ಈ ಗಣಪನನ್ನ ಕುಲಶೇಖರದ 46ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವದಲ್ಲಿ ವಿಜೃಂಭಣೆಯಿಂದ ಪೂಜಿಸಲಾಯಿತು. ಊರ ಪರವೂರ ಭಕ್ತರಿಂದ ಪೂಜಿಸಲ್ಪಟ್ಟ ಸಿದ್ಧಿ ವಿನಾಯಕ ಪ್ರಧಾನ ಅರ್ಚಕರಾದ ಶ್ರೀ ಪಿ ವೇದವ್ಯಾಸ ಭಟ್ ಅವರ ಪೌರೋಹಿತ್ಯದಲ್ಲಿ ವಿವಿಧ ವಿಧಿವಿಧಾನಗಳು, ಮೂಢ ಗಣಪತಿ ಸೇವೆ, ರಂಗಪೂಜೆ, ಮಹಾಪೂಜೆ, ಹವನಗಳನ್ನು ಪಡೆದ. ಸೃಷ್ಟಿಯಾದವು ಹೊಸ ತಾಳ ಮೇಳ. ಪುಷ್ಟಿಗೊಂಡಿತು ನಾಟ್ಯಶಾಸ್ತ್ರ ಮೂಲ. ಸೃಷ್ಟಿಯಾದವು ಹೊಸ ತಾಳ ಮೇಳ. ಪುಷ್ಟಿಗೊಂಡಿತು ಈ ಮುದ್ದು ಗಣಪ ವರಪ್ರದಾಯಕನಂತೆ ಎಲ್ಲರ ಅಭೀಷ್ಟಗಳನ್ನು ಈಡೇರಿಸಲು ವಿರಾಜಮಾನನಾಗಿರುವಂತೆ ಭಾಸವಾಗುತ್ತಿತ್ತು. ವಿವಿಧ ಸ್ಪರ್ಧೆಗಳು, ಸಭಾ ಕಾರ್ಯಕ್ರಮ, ಯಕ್ಷಗಾನ ಬಯಲಾಟ, ಯಕ್ಷಗಾನ ತಾಳಮದ್ದಳೆ, ಗಾನ ಸುದ್ದೆ ಹಾಗೂ ಹರಿ ಸಂಕೀರ್ತನೆ ಪ್ರದರ್ಶನಗೊಂಡಿತು. ವಿವಿಧ ಪೂಜಾದಿ ಸೇವೆ, ಮಹಾ ಅನ್ನಸಂತರ್ಪಣೆಯಲ್ಲಿ ಪಾಲ್ಗೊಂಡ ಅಸಂಖ್ಯ ಭಕ್ತರು ಶ್ರೀ ಲಂಬೋದರನ ಪ್ರಸಾದ ಸ್ವೀಕರಿಸಿ ಪುನೀತರಾದರು. ಸಾಯಂಕಾಲ ಮಹಾಪೂಜೆಯ ಬಳಿಕ ಹೇರಂಭನ ವೈಭವೋಪೇತ ಶೋಭಾಯಾತ್ರೆಯೊಂದಿಗೆ ಮೂರ್ತಿಯನ್ನ ಜಲಸ್ತಂಭನಗೊಳಿಸಲಾಯಿತು.
ಘಳಿ ಘಳಿರೆನ್ನುವ ಗೆಜ್ಜೆಯನಾದ ಭಂ ಭಂ ಎಂದಿತು ಶಂಖನಿನಾದ. ಅಗಜಾನನ ಪದ್ಮಾರ್ಕಂ ಗಜಾನನಂ ಅಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೆ. ಅಂದದ ಗಣಪ ಕಾರ್ಯಕ್ರಮದ 10ನೇ ಗಣಪನೆ ಬಿಜೈನ ಶ್ರದ್ಧಾನಂದ ನಗರದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯಿಂದ ಪೂಜಿಸಲ್ಪಟ್ಟ ಗೌರಿ ತನಯ ಸೆಪ್ಟೆಂಬರ್ 17 ಹಾಗೂ 18ರಂದು ಹಲವಾರು ಪೂಜೆಗಳು ಆರಾಧನೆಗಳೊಂದಿಗೆ ಶ್ರೀ ಏಕದಂತನನ್ನ ಸ್ತುತಿಸಲಾಯಿತು. ಇಷ್ಟಾರ್ಥ ಪ್ರದಾಯಕನಾಗಿ ಅಭಯ ಹಸ್ತನಾಗಿ ಕೋರಿ ಬಂದ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ವರಸಿದ್ಧಿ ಪ್ರದಾಯಕ ಕಂಗೊಳಿಸುತ್ತಿದ್ದ. 26ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವದಲ್ಲಿ ವಿವಿಧ ಸ್ಪರ್ಧೆಗಳು, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಜಯ ಗೌರಿ ಜಗದಂಬೆ ಮಾಹೇಶ್ವರಿ, ಜಯ ವಿಭವ ನೀಡುವ ಭುವನೇಶ್ವರಿ. ಜಯ ಗೌರಿ ಶ್ರದ್ಧಾನಂದನಗರ ವಿಜಯ ಮಂಗಳೂರು ವತಿಯಿಂದ ಸಾರ್ವಜನಿಕ ಗಣೇಶೋತ್ಸವ ಉತ್ಸವ ಇವತ್ತು ಬೆಳಿಗ್ಗೆಯಿಂದ ಪ್ರಾರಂಭ ಆಗಿದೆ. ಕಳೆದ 26 ವರ್ಷದಲ್ಲಿ ಈ ಅರಸು ಪುಲಂದಾಯ ದೈವಸ್ಥಾನದ ವಠಾರದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಹಿಂದೆ 1 ದಿವಸದ ಕಾರ್ಯಕ್ರಮ ಇತ್ತು, ತದನಂತರ 2 ದಿವಸದ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಈ ಊರಿನ ಈ ಗ್ರಾಮದ ಅನೇಕ ಯುವಕರೆಲ್ಲ ಸೇರಿ ಈ ಒಂದು ವಿಶಿಷ್ಟ ಕಾರ್ಯಕ್ರಮಕ್ಕೆ ತನು ಮನ ಧನಗಳ ಸಹಕಾರದೊಂದಿಗೆ ಈ ಗಣೇಶೋತ್ಸವ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಕಳೆದ ವರ್ಷ ಸುಮಾರು 60-70 ಲಕ್ಷ ರೂಪಾಯಿ ಖರ್ಚು ಮಾಡಿ ಪ್ರಭಾವಳಿಯನ್ನು ಕೂಡ 25ನೇ ವರ್ಷದ ಕೊಡುಗೆಯಾಗಿ ಆ ಮಹಾಗಣಪತಿ ದೇವರಿಗೆ ಅರ್ಪಣೆ ಆಗಿದೆ ಸಮಾಜದ ಪರವಾಗಿ. ಆದಷ್ಟು ವಿಶೇಷ ಅಂತ ಹೇಳಿದರೆ ಈ ಗಣಪತಿಯ ಶಕ್ತಿ ಬಹಳ ಅಪಾರ. ಯಾರು ಏನನ್ನು ಬೇಡ್ತಾರೋ ಕೇಳ್ತಾರೋ ಅದನ್ನು ನಡೆಸಿಕೊಡುವಂಥ ಆ ಒಂದು ಶಕ್ತಿ ಈ ಮಹಾಗಣಪತಿ ದೇವರಿಗಿದೆ. ಮಾಂಗಲ್ಯ ಭಾಗ್ಯವನ್ನು ತರುವ ಗೌರಿ. ಸೆಪ್ಟೆಂಬರ್ 18ನೇ ಶುಕ್ರವಾರ ಮಹಾಪೂಜೆ ಹಾಗೂ ಸಾರ್ವಜನಿಕ ಅನ್ನ ಸಂತರ್ಪಣೆಯ ಬಳಿಕ ಬ್ರಹ್ಮಶ್ರೀ ವೇದಮೂರ್ತಿ ದೇರೆಬೈಲು ವಿಠಲದಾಸ ತಂತ್ರಿವರೆಣ್ಯರ ಪೌರೋಹಿತ್ಯದಲ್ಲಿ ಶ್ರೀ ಲಕ್ಷ್ಮೀ ಗಣೇಶನ ಶೋಭಾಯಾತ್ರೆಯು ಸುಡುಮದ್ದು, ಬ್ಯಾಂಡ್, ವಾದ್ಯ, ವೇಷ, ಟ್ಯಾಬ್ಲೋ, ಭಜನೆಯೊಂದಿಗೆ ವಿಜೃಂಭಣೆಯಿಂದ ಜರುಗಿ ಸುಲ್ತಾನ್ ಬತ್ತೇರಿಯಲ್ಲಿ ಜಲಸ್ತಂಭನಗೊಳಿಸಲಾಯಿತು. ಗೌರಿ ಮಾತೆ ನೀನಮ್ಮ ಹರಸಮ್ಮ ಗೌರಿ. ವಕ್ರತುಂಡ ಮಹಾಕಾಯೇ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನೀವೀಗ ನೋಡ್ತಾ ಇರುವ 11ನೇ ಅಂದದ ಗಣಪ ಕೊಡಿಯಾಲ್ ಬಾಯಲ್ ಶ್ರೀ ಭಗವತಿ ದೇವಸ್ಥಾನದ ಬಳಿ ತಿಲಕ ಮಂಟಪದಲ್ಲಿ ಗುರುವಾರದ ಮನ್ಮಥ ನಾಮ ಸಂವತ್ಸರದಲ್ಲಿ ಸಿಂಹ ಮಾಸ ಭಾದ್ರಪದ ಶುದ್ಧ ಚತುರ್ಥದಲ್ಲಿ ಪ್ರತಿಷ್ಠಾಪಿಸಲಾದ 14ನೇ ವರ್ಷದ ಗಣಪತಿ. ಸಮರ್ಪಣೆ ಸಕಲ ಕಲಾ ಸನ್ನಿಧಾನದಿ ನಮ್ಮ ಆತ್ಮ ನಿವೇದನೆ. ಶ್ರೀ ಮಹಾಗಣಪತಿ ಪಾದಕ್ಕೆ ಭಕ್ತಿ ಕುಸುಮ ಸಮರ್ಪಣೆ. ಸಕಲ ಕಲಾ ಸನ್ನಿಧಾನದಿ ನಮ್ಮ ಆತ್ಮ ನಿವೇದನೆ. ಶ್ರೀ ಮಹಾಗಣಪತಿ ಪಾದಕ್ಕೆ ಬಹಳ ಸುಂದರವಾಗಿದ್ದು ವೇದಮೂರ್ತಿ ಪಾವಂಜೆ ಖಂಡಿಗೆ ಅರುಣ್ ಭಟ್ ನೇತೃತ್ವದಲ್ಲಿ ಪೂಜಾ ವಿಧಿವಿಧಾನಗಳು ನಡೆದವು. ಇಲ್ಲಿ ನಡೆದ ಗಣೇಶೋತ್ಸವದಲ್ಲಿ ಸಾಮೂಹಿಕ ಪ್ರಾರ್ಥನೆ, ಸ್ವಸ್ತಿ ಪುಣ್ಯಾಹ ಅಪ್ಪದ ಸೇವೆ, ಗಣೇಶ ಅಥರ್ವ ಶೀರ್ಷ ಮಹಾಗಣಯಾಗದಂತಹ ವಿಶೇಷ ಪೂಜೆಯಲ್ಲಿ ಧಾರ್ಮಿಕ ಸಚ್ಚಿಂತನಾ ಕಾರ್ಯಗಳಲ್ಲಿ ಪಾಲ್ಗೊಂಡು ಭಕ್ತಾದಿಗಳು ಪುನೀತರಾದರು. 14ನೇ ವರ್ಷ ಸಾರ್ವಜನಿಕ ಮಹಾ ಗಣೇಶೋತ್ಸವ ಬಹಳ ವಿಜೃಂಭಣೆಯಿಂದ ತರುಣರು ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ.
ಹಾಗಾಗಿ ಅವರಿಗೆ ನನ್ನ ಅಂತ ಭಾವನೆ ಇಲ್ಲ, ನಮ್ಮ ಅಂತ ಭಾವನೆಯಿಂದ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಈ ಕಾರ್ಯಕ್ರಮ ಮಾಡೋದ್ರಿಂದ ದೇವರು ಒಳ್ಳೆ ರೀತಿಯಲ್ಲಿ ಎಲ್ಲರಿಗೂ ಅವರಿಗೆ ಕೈ ಹಿಡಿತಾ ಇದ್ದಾರೆ. ಹಾಗಾಗಿ ಪ್ರತಿ ವರ್ಷ ಒಳ್ಳೆಯ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇದೆ. ಸುರಿಗೆ ನಾವು ಪ್ರತಿಷ್ಠೆ ಆಗುವಾಗ 3 ತೆಂಗಿನಕಾಯಿ ಗಣಯಾಗ, ಹಾಗೆ 6 ತೆಂಗಿನಕಾಯಿ, 12 ತೆಂಗಿನಕಾಯಿ, 24 ತೆಂಗಿನಕಾಯಿ, ಆಮೇಲೆ 108 ತೆಂಗಿನಕಾಯಿ ಮಹಾಗಣಪತಿಯಾಗಂತ ಪ್ರತಿಷ್ಠೆಯ ದಿವಸದಿಂದ ನಾವು ಬರ್ತಾ ಇದ್ದೇವೆ. ಈ ಸಲದ ವಿಶೇಷತೆ ಹೇಳಿದರೆ ಮಹಾಗಣಪತಿಯ ಆ ಶಿರ ಸ್ವಲ್ಪ ಬಹಳ ದೊಡ್ಡದಾಗಿ ಮಾಡಿದ್ದಾರೆ. 1.5 kgಯಷ್ಟು ಬೆಳ್ಳಿಯ ಆ ಕಿರೀಟ ಇತ್ತು. ಈ ಸಲ 3.5 kgಯಷ್ಟು ಆ ಬೆಳ್ಳಿಯ ಕಿರೀಟ, ಆ ಬೆಳ್ಳಿಯ ಹರಿವಾಣ, ಬೆಳ್ಳಿಯ ಕಲಶ, ಬೇರೆ ಬೇರೆ ನಾನಾ ಸ್ವರ್ಣ ಸರಗಳು ಎಲ್ಲ ಇವತ್ತಿನ ದಿವಸ ಸಮರ್ಪಣೆಯಾಗಿದೆ. ಮಹಾತ್ಮನೇ ಶ್ರೀ ಮಹಾಗಣಪತಿ ಪಾದಕ್ಕೆ ಭಕ್ತಿ. ಗಣಪತಿ ದೇವರ ಭವ್ಯ ಶೋಭಾಯಾತ್ರೆಯು ಶುಕ್ರವಾರ ತಿಲಕ ಮಂಟಪದಿಂದ ಹೊರಟು ಶ್ರೀ ವೆಂಕಟರಮಣ ದೇವಸ್ಥಾನವಾಗಿ ಮಹಾಮಾಯಿ ಕೆರೆಯಲ್ಲಿ ಶ್ರೀ ದೇವರ ವಿಗ್ರಹವನ್ನ ಜಲಸ್ತಂಭನಗೊಳಿಸಲಾಗುವುದು. ಭಾದ್ರಪದ ಶುದ್ಧ ಚೌತಿ ದಿನದಂದು ಪ್ರತಿಷ್ಠಾಪಿಸಲ್ಪಟ್ಟ ಮುದ್ದು ಗಣಪ ಶ್ರೀ ಗಣೇಶೋತ್ಸವ ಸೇವಾ ಸಮಿತಿ, ವಿಶ್ವ ಹಿಂದೂ ಪರಿಷತ್, ಬಜರಂಗದಳ, ಕೋಡಿಕಲ್ ಶಾಖೆ ವತಿಯಿಂದ ಪೂಜಿಸಲ್ಪಟ್ಟಿದ್ದು 7ನೇ ವರ್ಷದ ಶ್ರೀ ಗಣೇಶೋತ್ಸವ ಸೆಪ್ಟೆಂಬರ್ 17ರಿಂದ 19ರವರೆಗೆ ವೈಭವಪೂರ್ಣವಾಗಿ ನಡೆಯಲಿದೆ. ತಾರೆಯ ಜೊತೆಯಲ್ಲಿ ಶಶಾಂಕ ಬಂದ ಬಾಲಲಿ ನಗು ನಗುತ್ತಾ ಆರತಿ ಎತ್ತಿ ತಾರೆಯರೆಲ್ಲ ಕೋರಿದರವನಿಗೆ ಸ್ವಾಗತ. ಚೌತಿಯ ಚೆಲುವಿನ ಚಂದ್ರಿಕೆ ತಂದು ಚಂದ್ರನು ನಗುವಾಗ ಭಾದ್ರಪದವು ಕೂಡಿತು ಅಂದು ಬೇಗ. ತಾರೆಯ ಜೊತೆಯಲ್ಲಿ ಶಶಾಂಕ ಬಂದ ಬಾನಲಿ ನಗು ನಗುತ್ತಾ ಆರತಿ ಎತ್ತಿ ತಾರೆಯರೆಲ್ಲ ಕೋರಿದರವನಿಗೆ ಸ್ವಾಗತ. ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗಾಗಿ, ಮಹಿಳೆಯರು, ಪುರುಷರಿಗಾಗಿ ವಿವಿಧ ಆಟೋಟ, ಭಾಷಣ, ನೃತ್ಯ ಸ್ಪರ್ಧೆಗಳನ್ನು ಆಚರಿಸಲಾಯಿತು. 3 ದಿನಗಳ ಕಾಲ ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ವೇದಮೂರ್ತಿ ಶ್ರೀ ವಿಶ್ವಕುಮಾರ ಜೋಯಿಸರ ನೇತೃತ್ವದಲ್ಲಿ ಶ್ರೀ ವಿಘ್ನ ವಿನಾಯಕನಿಗೆ ಹಲವಾರು ಪೂಜೆಗಳು, ಹೋಮ, ಹವನಾದಿ ಸೇವೆಗಳು ವೈಭವಪೂರ್ಣವಾಗಿ ಜರುಗಿದವು. ಸೆಪ್ಟೆಂಬರ್ 19ರ ಶನಿವಾರ ಶ್ರೀ ಮಹಾಗಣಪತಿಯ ಶೋಭಾಯಾತ್ರೆಯು ಉತ್ಸವ ಸ್ಥಾನ ಶ್ರೀ ಗಣೇಶ ಮಂಟಪದಿಂದ ಶಂಖ, ಚಂಡೆ, ಜಾಗಟೆ, ವಾದ್ಯ ಘೋಷಗಳೊಂದಿಗೆ ಹೊರಟು ಅಶೋಕನಗರ ದಂಬೇಲ್ ನದಿ ಕಿನಾರೆಯಲ್ಲಿ ಶ್ರೀ ಗಣಪತಿ ಮೂರ್ತಿಯ ವಿಸರ್ಜನೆ ನಡೆಯಲಿದೆ. ಬರುತ್ತಿರೆ ಉದರವು ಬಿರಿಹ ನೋಡಿ ನಕ್ಕನು ಬಾಲೆಂದು ನಗುವೆಯ ನೀನು ನನ್ನನು ನೋಡಿ ಶಶಿಯೇ ನೀನು ಶಾಪವ ಹಿಡಿ ಹಿಡಿ ಎನ್ನುವೆ ಶಪಿಸಿದ ವಿನಾಯಕ. ಗಡಗಡ ನಡುಗಿತು ಮೂಲೋಕ. ತಾರೆಯ ಜೊತೆಯಲ್ಲಿ ಶಶಾಂಕ ಬಂದ ಬಾನಲಿ ನಗು ನಗುತ್ತಾ ಆರತಿ ಎತ್ತಿ ಅಂದದ ಗಣಪ ಕಾರ್ಯಕ್ರಮದ ಪ್ರಾಯೋಜಕರು ಕೇನ್ ಪ್ರಾಪರ್ಟೀಸ್, ಉಲ್ಲಾಸ್ ಐಸ್ ಕ್ರೀಮ್, ಇಂಡಸ್ಕೇರ್ ಇಕ್ವಿಪ್ಮೆಂಟ್ಸ್, ಕೂಳೂರ್, ಮ್ಯಾಂಗ್ಲೋರ್.